ಅವರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಪ್ರೇಮತೆ ಶ್ರೀಮದ್ವೇದಾಂತ ಸ್ವಾಮಿನೇ ನಾಮಿನೇ ಸ್ವಾಮಿನೇ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 9ನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಹೊರಗಿದ್ದೀನಿ. ಪ್ರವೀಣ ಮಾತಾಜಿ ಹೇಳ್ತೀರಾ? ಇದ್ದಾರೆ ಮಾತಾಜಿ ಅವರು? ಹಾ, ಬರ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳೋದಿದೆಯಾ ಪ್ರಭುಜಿ? ಪ್ರಭುಪಾದರ ಪ್ರಣಾಮ ಮಂತ್ರ ಹೇಳಿದ್ರಲ್ಲ, ಇದು ಜಯ ಪತಾಕ ಅವ್ರದ್ದು ಅದೇ ಇದೆಯಲ್ಲ ಮಾತಾಜಿ? ಇಲ್ಲ, ಅವ್ರದ್ದು ಬೇರೆ ಇದೆ. ಅವ್ರದ್ದು ಬೇರೆ ಬರುತ್ತೆ. ಅದನ್ನ ನಾವು ಎಲ್ಲರೂ ಯಾರು ಗುರುದೀಕ್ಷೆ ತಗೊಂಡಿದ್ದೀರೋ ಅವರು ಫಸ್ಟ್ ಅದನ್ನ ಹೇಳಿ ಆಮೇಲೆ ಇದನ್ನ ಹೇಳ್ಬೇಕು. ಶ್ರೀಲ ಪ್ರಭುಪಾದರದ್ದು ಹೇಳ್ಬೇಕು. ಸರಿ ಸರಿ. ಓಕೆ ಮಾತಾಜಿ, ಥ್ಯಾಂಕ್ ಯು.
ಇರ್ಲಿ ಮಾತಾಜಿ, ಅವ್ರು ಇರ್ಲಿಲ್ಲ ಅಂತಂದ್ರೆ ಸುಮ್ನೆ ಅವ್ರಿಗೂ ಡಿಸ್ಟರ್ಬ್ ಮಾತಾಜಿ ಮಾಡ್ಬೇಡಿ. ಅವ್ರ ಇಲ್ಲ ಅಂದ್ರೆ ನಾನು ಅವ್ರಿಗೆಲ್ಲ ಇವ್ರಿಗೆ ಅನ್ಮ್ಯೂಟ್ ಮಾಡ್ಕೊಂತ ಹೋಗ್ತೀನಿ ಮಾತಾಜಿ, ಅವ್ರು ಅದೇ ಪ್ರಕಾರ ಹೇಳಿ ಅಂದ್ರೆ. ಇಲ್ಲಿ ನಾನ್ ಮ್ಯಾನೇಜ್ ಮಾಡ್ತೇನೆ ಮಾತಾಜಿ, ನೀವು ಇಲ್ಲ ಮಾತಾಜಿ ನಾನ್ ನೀವು ಮಾಡ್ತೀನಿ ಅಷ್ಟೇ. ಇಲ್ಲ ನಾನ್ ಅನ್ಮ್ಯೂಟ್ ಮಾಡ್ಕೊಂತ ಹೋಗ್ತೇನೆ. ಕೀರ್ತನ್ ಬಿಡ್ಲಿ ಅವ್ರು ಬಿಡ್ತಾ ಮತ್ತೆ ಅವ್ರಿಗೆ ಇಲ್ಲ. ಎಲ್ಲಾದ್ರೂ ಬಿಸಿ ಇರ್ತಾರೆ, ಡಿಸ್ಟರ್ಬ್ ಮಾಡ್ಬೇಡಿ ಮತ್ತೆ. ಇಲ್ಲಾಂದ್ರೆ ನಾನ್ ಮಾಡ್ಕೊಡ್ತೇನೆ. ಆಯ್ತು ನಾನ್ ಮಾಡ್ತೀನಿ ಮಾತಾಜಿ, ಅನ್ಮ್ಯೂಟ್ ಮಾಡ್ತೀನಿ. ಅವ್ರ ಮಾತಾಜಿ ಪ್ರಭುಜಿ ಹೇಳ್ಕೊಂಡು ಹೋಗ್ಲಿ ಅವ್ರಿಗೆ. ಸರಿ, ಕೆಳಗಿಂದ ಮಾಡ್ತೀನಿ ಬರ್ತೀನಿ. ಸ್ಟಾರ್ಟಿಂಗ್ ಇಂದ. ಹಾ ಮಾತಾಜಿ, ಹರೇ ಕೃಷ್ಣ. ಓಕೆ, ಸೊ ಕೆಳಗಡೆಯಿಂದ ನೋಡಿ 3 ಜನ ನಾನೇ ಹೇಳ್ಬಿಡ್ತೇನೆ. ವಿಜಯ್, ಪ್ರಭುಜಿ, ವೆಂಕಟೇಶ್, ಉಮಾದೇವಿ, ವೆಂಕಟೇಶ್ 3 ಜನರು ಸಿದ್ಧರಾಗಿ ನಾನು ಈಗ ಹೇಳೋ ಶ್ಲೋಕನ ನೋಡ್ಕೊಂಡು ಆಮೇಲೆ ನೀವು ಹೇಳಿ. ವಿಜಯ ಒಬ್ರಾದ್ಮೇಲೆ ಪ್ರಭುಜಿ ಒಬ್ರು. ಹೇಳಲ್ಲ ಮಾತಾಜಿ, ರೇಖಾ ಮಾತಾಜಿ ಇರ್ಲಿ. ವೆಂಕಟೇಶ್ ಪ್ರಭುಜಿ, ಸರಿ. ಉಮಾದೇವಿ ಮಾತಾಜಿ, ರೇಖಾ ಮಾತಾಜಿ. ಅದಾದ್ಮೇಲೆ ನಾನು ಪ್ರವೀಣ ಮಾತಾಜಿ ಬಂದಿದ್ದಾರೆ ನೋಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ತೀರಾ? ಫ್ರೀ ಇದ್ದೀರಾ ನೀವು? ಓಕೆ ಫ್ರೀ ಇದ್ರೆ ಮಾತಾಜಿ. ಹಾಗೆ. ಸರಿ ಸರಿ ಸರಿ, ಧನ್ಯವಾದಗಳು ಮಾತಾಜಿ. ಕೆಳಗಿಂದ ಕೂಗಿದ್ದೇವೆ ಈಗ. ವೆಂಕಟೇಶ್ ಪ್ರಭುಜಿ, ಉಮಾ ಮಾತಾಜಿ ಮತ್ತೆ ರೇಖಾ ಬಂಗೇರ ಮಾತಾಜಿಯಿಂದ ಕೂಗಿದೆ. ಸರಿ, ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 10ನೇ ಶ್ಲೋಕ. ಸೊ ನಿನ್ನೆ ತರಗತಿಯಲ್ಲಿ ನಾವು 9ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. 9ನೇ ಶ್ಲೋಕದಲ್ಲಿ ಏನಿತ್ತು, ಈ ರಾಜ ಸ್ವಭಾವದವರಿಗೆ ಪ್ರಿಯವಾದಂತಹ ಆಹಾರಗಳು ಯಾವ್ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಸತ್ವ ಸ್ವಭಾವದವರಿಗೆ ಪ್ರಿಯವಾದ ಆಹಾರ ಯಾವ್ದು ಅನ್ನೋದನ್ನ 8ನೇ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಇನ್ನ ತಾಮಸ ಆಹಾರ ಯಾರಿಗೆ ಪ್ರಿಯ ಅನ್ನುವಂಥದ್ದು ಅದನ್ನ ನೋಡೋಣ. ಇದನ್ನ ಹೇಳಿದಿನಾ ಇಲ್ಲ ಅನ್ಸತ್ತಲ್ಲ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 10ನೇ ಶ್ಲೋಕ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇದರ ಒಂದು ಉಚ್ಚಾರಣೆ, ಯಾತಯಾಮಂ ಗತರಸಂ. ಯಾತಯಾಮಂ ಇದರೊಂದು ಅರ್ಥ, ಬಹುಕಾಲ ಇಟ್ಟಿರುವಂತಹ ಆಹಾರಕ್ಕೆ ಯಾತಯಾಮಂ ಅಂತ ಕರೀತಾರೆ. ಆದ್ರೂ ಈ ಯಾತಯಾಮಂಗೆ ಇನ್ನೊಂದು ಅರ್ಥ, 3 ಗಂಟೆಗಳಿಗಿಂತನೂ ಕೂಡ ಮೊದಲು ಇಟ್ಟಿರುವಂತ ಆಹಾರ, 3 ಗಂಟೆಗಿಂತ ಮೊದಲು ಸಿದ್ಧ ಮಾಡಿರುವಂತ ಆಹಾರ ಅಂತ ಹೇಳ್ತಾರೆ. ತುಂಬಾ ಮುಖ್ಯವಾಗಿರುವಂತದ್ದು. ಗಮನಿಸಿ, ನಾವೆಲ್ಲರೂ ಕೂಡ ಮನೇಲಿ ಇದೇ ಮಾಡ್ತೇವೆ. ಯಾತಯಾಮಂ ಗತರಸಂ. ಗತರಸಂ ಅಂದ್ರೆ ರಸ ಕಳೆದುಕೊಂಡಿರುವಂತದ್ದು. ಯಾತಯಾಮಂ ಗತರಸಂ. ಪೂತಿ, ಪೂತಿ ಪುತಿ ಅಲ್ಲ, ಪೂತಿ. ಪರ್ಯುಷಿತಂ. ಪರ್ಯುಷಿತಂ ಶಿ ನೋಡಿ, ಶ ಮೇಲೆ ಬರ್ಬೇಕು, ನಮ್ಮ ನಾಲ್ಗೆ ರೋಲ್ ಆಗ್ಬೇಕು. ಪರ್ಯುಷಿತಂ, ಪರ್ಯುಷಿತಂ. ಪರ್ಯುಷಿತಂ ಚ ಯತ್. ವ್ಯಂಜನ ಉಚ್ಚಿಷ್ಟಮಪಿ. ಉಚ್ಚಿಷ್ಟಂ ಮತ್ತು ಅಪಿ ಅಂತ ಕರೀತಾರೆ. ಕೂಡಿ ಕೂಡಿ ಹೇಳಿ, ಉಚ್ಚಿಷ್ಟಮಪಿ. ಶ ನೋಡಿ, ಸ ಶ ಶ. ಸ ಸರಸ, ಶಂಕದ ಶ, ಸರಸ. ಅದು ಬೇರೆ ಬೇರೆ ರೀತಿಯಾಗಿ ಹತ್ತುತ್ತೆ ನಾಲ್ಗಿ. ಬಟ್ ಇದು ಶ ಬಂದ್ಬಿಟ್ಟು ಮೇಲೆ ನಮ್ದು ರೋಲ್ ಆಗಿ ಅಂಗಳಕ್ಕೆ ಹತ್ತುತ್ತೆ. ಶ ಉಚ್ಚಿಷ್ಟಮಪಿ. ಮತ್ತೆ ಉಚ್ಚಿಷ್ಟ ಚೌಕ್ಕೆ ದೊಡ್ಡ ಚವತ್ತಿದೆ. ಉಚ್ಚಿಷ್ಟಮಪಿ. ಚಾಮೇಧ್ಯಂ ದೊಡ್ಡದ ಇದೆ. ಧ್ಯಂ, ದ್ಯಂ ಅಲ್ಲ, ದ್ಯಂ ಅಂದ್ರೆ ಮತ್ತೆ ಇದಾಗತ್ತೆ. ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಸೊ ಹೇಗಿದೆಯೋ ಹಾಗೆ ಹೇಳಿ. ಇಲ್ಲಿ ಚಾಮೇಧ್ಯಂ ಅನ್ನ ಬಿಡಿಸಿದಾಗ ಚ ಅಮೇಧ್ಯಂ ಅಂತ ಹೇಳಿ ಕರೀತಾರೆ. ಬಟ್ ಕೂಡಿ ಹೇಳಿ, ಚಾಮೇಧ್ಯಂ. ಇದ್ರೊಂದು ಅರ್ಥ ತಿಳ್ಕೊಂಡ್ ಬರೋಣ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ. ಪೂತಿ ಪರ್ಯುಷಿತಂ ಚಯತ್ ಅಂದ್ರೆ, ಯಾತಯಾಮ ಅಂದ್ರೆ ಬಹುಕಾಲ ಇಟ್ಟಿರುವಂತ ಆಹಾರ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, 3 ಗಂಟೆಗಳಿಗಿಂತಲೂ ಕೂಡ ಮೊದಲು ಸಿದ್ಧ ಮಾಡಿರುವಂತ ಆಹಾರ. ಗತರಸಂ. ಗತ ಅಂದ್ರೆ ಹೋಗಿರುವಂತದ್ದು. ಏನು? ರಸ ಅಂದ್ರೆ ರಸವನ್ನ ಕಳೆದುಕೊಂಡಿರುವಂತ ಆಹಾರ. ಪೂತಿ ಪರ್ಯುಷಿತಂ. ಪೂತಿ ಪರ್ಯುಷಿತಂ ಅಂದ್ರೆ ಈ ಪೂತಿ ಅಂದ್ರೆ ದುರ್ವಾಸನೆ ಬರ್ತದಲ್ಲ, ಆಹಾರ ವಾಸ ಬರ್ತಾ ಇರುತ್ತಲ್ಲ, ಹಳಸಿದ್ದು ಅಂತ ಹೇಳ್ತೀವಲ್ಲ ನಾವು, ಆತರ. ಅದು ವಾಸ ಬರುತ್ತೆ. ಪರ್ಯುಷಿತಂ ಅಂದ್ರೆ ಈ ಹಳಸಿದ ಆಹಾರ. ಹಳಸಿದು ಅಂತಂದ್ರೆ ನಿನ್ನೆ ಮಾಡಿರುವಂತ ಆಹಾರ
ಅಥವಾ 2 ದಿನ ಹಿಂದಿನ ದಿನದ ಆಹಾರ, ಅಥವಾ ಇವತ್ತೇ ಒಂದು 7 ತಾಸು ಬೆಳಿಗ್ಗೆ ಮಾಡಿರುವಂತ ಆಹಾರ ನಾವು ಸಾಯಂಕಾಲ ತಿಂತೇವೆ. ಈ ತರ ಹಿಂದಿನ ಆಹಾರ ಅಂದ್ರೆ ಬಹಳ ಬಹಳ ಸಮಯ ಆಗಿತ್ತು ಅಂತ ಆಹಾರ. ಉಚ್ಚಿಷ್ಟಮಪಿ ಉಚ್ಚಿಷ್ಟಮಪಿ ಚಾಮೇಧ್ಯಂ 3ನೇ ಚರಣ ಹೇಳುತ್ತೆ. ಉಚ್ಚಿಷ್ಟ ಅಂತಂದ್ರೆ ಇತರರು ತಿಂದು ಉಳಿದ ಆಹಾರ. ನಾವಂತವೇ ಎಂಜಲು ಅಂತ ನಾವು ಕರಿತೇವೆ ನೋಡಿ. ಉಚ್ಚಿಷ್ಟಮ ಬೇರೆಯವ್ರ ತಿಂದು ಉಳಿದ ಆಹಾರ ನಾವೆಲ್ಲ ಎಂಜಲ ಅಂತ ಕರಿತೇವೆ. ಎಂಜಲ ಆಹಾರ ಬೇರೆಯವ್ರ ತಟ್ಟೆಯಿಂದ ತೆಗೆದುಕೊಂಡು ಹಾಕೋದು, ತುಂಬಾನೇ ಮಾಡ್ತೇವೆ ನಾವ್ ಅದನ್ನ. ಅದು ಕೂಡ ತಾಮಸ ಅಂತೆ ನೋಡಿ. ಚಾಮೇಧ್ಯಂ ಅಂತಂದ್ರೆ ಈ ಅಪವಿತ್ರ ಆಹಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಅದು ಮುಟ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಒಂದು ಆಹಾರ. ಮುಟ್ಲಿಕ್ಕೆ ಅರ್ಹದಲ್ಲಿರುವಂತ ಆಹಾರ ಯಾವುದು? ಈ ಎಲ್ಲ ಮಾಂಸ. ಅದು ಮುಟ್ಲಿಕ್ಕೂ ಕೂಡ ಆಗಲ್ಲ ಅಂತದನ್ನ ಹೊಟ್ಟೆಗೆ ಹಾಕೋತೇವೆ ನಾವು. ಅಂತದ್ದು ಮುಟ್ಲಿಕ್ಕೆ ಯೋಗ್ಯ ಇಲ್ಲ ಆದ್ರೆ ಹೊಟ್ಟೆಗೆ ಹಾಕೊಳ್ತೇವೆ, ಅದನ್ನ ಹೇಳ್ತಾ ಇರುವಂತದ್ದು. ಚಾಮೇಧ್ಯಂ ಅಂದ್ರೆ ಅಪವಿತ್ರವಾದ ಆಹಾರ. ಮತ್ತೆ ಭೋಜನಂ ತಾಮಸ ಪ್ರಿಯಂ. ಸೊ ಹೀಗೆ ಅಂತ ಒಂದು ಭೋಜನ ತಾಮಸ ಗುಣದವರಿಗೆ ಪ್ರಿಯ, ತಾಮಸ ಪ್ರಿಯಂ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಬಹುಕಾಲ ಇಟ್ಟಿರುವಂತ ಆಹಾರ, ರಸ ಹೋಗಿರುವಂತ ಆಹಾರ, ದುರ್ವಾಸನೆ ಬರ್ತಾ ಇರುವಂತ ಆಹಾರ, ಹಳಸಿರುವಂತ ಆಹಾರ, ಸೊ ಇತರರು ತಿಂದು ಉಳಿದಿರುವಂತ ಆಹಾರ, ಮತ್ತೆ ಅಪವಿತ್ರವಾದ ಆಹಾರ, ಇವೆಲ್ಲವೂ ತಮೋ ಗುಣದ ಜನರಿಗೆ ಇಷ್ಟವಾಗ್ತವೆ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾರೆ. ಇನ್ನು ಯೋಚನೆ ಮಾಡಿ, ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ ಅಂದ್ರೆ ನಾವೇನ್ ಮಾಡ್ತೇವೆ? ಬೆಳಿಗ್ಗೆ ಅಥವಾ ಆಹಾರ ಸಿದ್ಧ ಮಾಡಿದ್ರೆ ಮಧ್ಯಾಹ್ನ ತಿಂತೇವೆ, ರಾತ್ರಿ ತಿಂತೇವೆ. ಸೊ ಹಾಗೆ ತಿಂದಾಗ ಅದು ಕೂಡ ತಾಮಸ ಗುಣಕ್ಕೆ ಪ್ರಭಾವ. ನಾವು ಏನೇ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲೆ ಆದ್ರೂ ಕೂಡ ನಾವು ಯಾಕೆ ಅಷ್ಟು ಕ್ರೂರಿಯಾಗಿ ನಡ್ಕೊಳ್ತೇವೆ, ಯಾಕೆ ಅಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಅದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದಲ್ಲ. ನಾವು ತಿಂತಾ ಇರುವಂತ ಆಹಾರದಲ್ಲಿರುವಂತಹ ಚೇತನ, ಆಹಾರದಲ್ಲಿರುವಂತಹ ಪ್ರಜ್ಞೆ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಹೇಳುವಂಥದ್ದು ಏನು, ಅವಳು ಈ ಒಂದು ಅಡಿಗೆ ಮನೆಗೆ ರಾಣಿ ಅವಳು. ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಅವಳು ಏನ್ ಮಾಡಿದ್ರು ಯಾರು ಕೇಳಲ್ಲ. ಹಾಗಾಗಿ ಅದು ಅವಳು ಸ್ವತ್ತಾಗಿರೋದ್ರಿಂದ ತುಂಬಾನೇ ಶುಚಿಯಾಗಿ ತನ್ನನ್ನ ಶುಚಿ ಇಟ್ಕೊಂಡು ಒಳ್ಳೆ ಶುದ್ಧ ಭಾವದಿಂದ ಯಾವಾಗ ಅಡಿಗೆ ಮಾಡ್ತಾಳೋ, ಬೇಯಿಸುವುದಂದ್ರೇನು, ಅಗ್ನಿಗೆ ನಮ್ಮ ಒಂದು ಚೇತನ ಹೋಗುತ್ತೆ, ಹೆಣ್ಣು ಮಕ್ಕಳ ಚೇತನ. ಈಗ ನನ್ನ ಚೇತನ ಸರಿಯಾಗಿಲ್ದೇ ಇದ್ರೆ ಅಡಿಗೆ ಮಾಡುವಾಗ ಅದೇ ಚೇತನ ಆಹಾರದಲ್ಲೂ ಹೋಗುತ್ತೆ. ಆ ಆಹಾರ ಯಾರು ತಿಂತಾರೋ ಅವ್ರಿಗೂ ಅದೇ ಪ್ರಭಾವ ಬೀರುತ್ತೆ. ಮತ್ತೆ ಜೊತೆಗೆ ಕನಸುಗಳು ಬರುತ್ತೆ. ಒಂದೇ ನೀವ್ ಯಾರು ಆಳವಾದ ಅಧ್ಯಯನದಲ್ಲಿ ಇರೋರು ಇಲ್ಲಿ ಇರ್ಬೋದು ನೋಡಿ. ನಾನೊಂದು ದಿನ ಕತೆ ಹೇಳಿದ್ದೆ ನಿಮ್ಗೆ, ಆಹಾರದ ಪ್ರಭಾವ ಹೇಗಾಗತ್ತೆ ಅಂತ. ಒಬ್ರು ಗುರುಗಳು ಬಂದಿರ್ತಾರೆ ಮನೆಗೆ ಅಂತ ಹೇಳಿ, ಮತ್ತೆ ಅದನ್ನ ನನಗೆ ಕತೆ ಹೇಳಲ್ಲ. ಸೊ ಕೆಟ್ಟದಾಗಿ ಸಪೋಸ್ ಏನಾದ್ರು ಕನಸು ಬೀಳ್ತಾ ಇದ್ರೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದ್ರೆ ಯೋಚನೆ ಮಾಡಿ ನಾನು ಏನ್ ತಿಂದಿದ್ದೀನಿ ಅಂತ. ಏನ್ ತಿಂದಿದ್ದೀನಿ, ಯಾರಿಂದ ತಿಂದಿದ್ದೀನಿ, ಯಾರ್ ಕೈಯಿಂದ ತಿಂದಿದ್ದೀನಿ, ಅಥವಾ ಯಾರು ಮಾಡಿರೋದು ಅದನ್ನ ಅಂತ ಹೇಳಿ. ಯಾರೋ ಕೊಟ್ಟಿರೋದನ್ನ ಸುಮ್ನೆ ಹಾಗೆ ತಿನ್ನೋದಲ್ಲ. ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಇರೋದನ್ನ ನಾವು ಆಹಾರ ಸ್ವೀಕರಿಸ್ತೇವೆ, ಗೊತ್ತಿಲ್ಲ ಯಾರು ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ ಅಂತ. ಆಹಾರಕ್ಕೆ ಗೌರವ ಕೊಡೋಣ, ಗೌರವ ಕೊಡಬಾರ್ದು ಅಂತ ಇಲ್ಲ. ಬಟ್ ಇದು ನಮ್ಮ ಒಂದು ಗುಣಗಳ ಮೇಲೆ ಪ್ರಭಾವ ಬೀರುವಂತದ್ದು. ಹಾಗೆ ಬಹುಕಾಲ ಇಟ್ಟಿರುವಂತ ಆಹಾರ, ರುಚಿ ಇಲ್ಲದೆ ಇರುವಂತದ್ದು. ಸೊ ಈಗ ಬಹುಕಾಲ ಇಟ್ಟಿರುವುದಲ್ಲಿ ಕೇವಲ ಮನೇಲಿ ಮಾಡಿರೋದಲ್ಲ, ಬೆಳಿಗ್ಗೆ ನಾವು ಮಾಡ್ತೇವೆ, ರಾತ್ರಿ ತಿಂತೇವೆ. ಇನ್ನೊಂದು ಆಹಾರ ನೋಡಿ, ಚಿಪ್ಸ್ ಎಲ್ಲ ಪ್ಯಾಕೆಟ್ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಪ್ರಿಪೇರ್ ಆಗಿರುತ್ತೆ. 3 ತಿಂಗಳು ಮಾತ್ರ ನಿಮ್ಗೆ ಅದ್ರದ್ದು ವ್ಯಾಲಿಡಿಟಿ ಕೊಟ್ಟಿರ್ತಾರೆ, ಎಕ್ಸ್ಪೈರಿ ಡೇಟ್. 3 ತಿಂಗಳವರೆಗೂ ಕೂಡ ಅದನ್ನ ಇಟ್ಕೊಂಡು ನೀವು ತಿಂತೀರಾ ಅಂತಂದ್ರೆ ಅದು ಎಷ್ಟು ದಿನ ಮಾಡಿರ್ತಾರೆ ಏನಾದ್ರು ಗೊತ್ತಿದೆಯಾ? ಫ್ಯಾಕ್ಟ್ರಿನವ್ರು ಯಾವಾಗ ಪ್ರಿಪೇರ್ ಮಾಡಿರ್ತಾರೆ, ಅದನ್ನ ಯಾವಾಗ ಸಿದ್ಧಪಡಿಸಿರ್ತಾರೆ, ಅದನ್ನ ನಾವು ತಂದು ಮನೆಯಲ್ಲಿ ತಿಂತೇವೆ. ಬಿಸ್ಕಿಟ್ ತಿಂತೀರಾ? ಎಲ್ರು ತುಂಬಾ ಇಷ್ಟ ಎಲ್ಲರಿಗೂ ಬಿಸ್ಕಿಟ್. ಯಾವಾಗ ಸಿದ್ಧ ಮಾಡಿರ್ತಾರೆ ಗೊತ್ತಿಲ್ಲ. ಅದು ಕೂಡ ತಾಮಸಾನೇ. ಈಗ ನಾವು ಮನೇಲಿ ಮಾಡಿರೋದಷ್ಟೇ ಅಲ್ಲ, ಅದೂ ಕೂಡ ಬೇಸಿನೇ ಆಗಿರುವಂತದ್ದು. ಅದು ಕೂಡ ತಾಮಸಿಕವಾಗಿರುವಂತಹ ಆಹಾರನೇ. ಸೊ ಇಂತ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಎಲ್ಲಿ ನಮ್ಮ ಒಂದು ಗುಣ ನಮ್ಮ ಮೇಲೆ ಭಕ್ತಿಗೆ ಸ್ಥಿರವಾಗಿ ಇಲ್ದೇ ಇರೋ ಹಾಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವೇ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು. ಈಗ ನನಗೆ ಈ ಆಹಾರ ತಿಂದ್ರೆ ಅಸಿಡಿಟಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ, ಈ ಆಹಾರ ತಿಂದ್ರೆ ನಮ್ಗೆ ತಾಮಸ ಗುಣ ಬರುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ಬೇಕು. ಕೇವಲ ಆರೋಗ್ಯಕ್ಕೆ ಸೀಮಿತವಾಗಿರೋದಲ್ಲ, ಗುಣಗಳಿಗೂ ಕೂಡ ಸೀಮಿತವಾಗಿರುವಂತದ್ದು ನಮ್ಮ ಆಹಾರ.
ಸೊ ಹಾಗಾಗಿ ನಾವು ಸತ್ವವನ್ನ ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ಹಾಗಾಗಿ ಭಗವಂತ 8ನೇ ಶ್ಲೋಕದಲ್ಲಿ ಹೇಗಿರ್ಬೇಕು ಆ ಆಹಾರ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಸ್ವಲ್ಪ ಇದನ್ನ ನಾನು ಹೆಚ್ಚಾಗಿ ವಿವರಿಸಿದೆ ಅಂದ್ಕೊಳ್ತೇನೆ. ಸೊ ಎಲ್ರೂ ಆಹಾರದ ಕಡೆಗೆ ಗಮನ ಕೊಡಿ ಅಂತ ಹೇಳೋಕೋಸ್ಕರ ಅಷ್ಟೇ ನಾನು ಇದು ಹೇಳಿರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಲೀವ್ ಆಗ್ತೀನಿ. ಪ್ರವೀಣ ಮಾತಾಜಿ ಹೋಸ್ಟ್ ಮಾಡಿ. ಹರೇ ಕೃಷ್ಣ. ಹಾ ಹೌದು, ಮಾಡ್ತೇನೆ. ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಹಾ, ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಅಂತ ನೋಡಿ, ಎಲ್ರು ಅಟೆಂಡೆನ್ಸ್ ಹಾಕಿ. ಇದು ಪ್ರವೀಣ ಅಂತ ಇದೆ, ನಿಮ್ದೇನಾ ಇದು? ಏನ್ ಹೇಳಿ? ಹೇಳ ಮಾತಾಜಿ. ಯಾರೇನು ಹೇಳಿ? ಉಮಾದೇವಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಹೇಳ. ಹಾ ಹೇಳಿ ಹೇಳಿ. ಶ್ಲೋಕ 10. ಯಾ ಊತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚ ಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಸರ್ವೈತ ಮಾತಾಜಿ. ಪರ್ಯುಷಿತಂ ಹೋಯ್ತು. ಬಟ್ ಅಲ್ಲಿ ಇಲ್ಲ, ಅದು ಸರಿ ಬಂತು. ಇದು ಭೋ, ದೊಡ್ಡ ಭೋ ಬರ್ಬೇಕು. ಭೋಜನಂ ಭೋಜನಂ ಚಾಮೇಧ್ಯಂ. ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಯಾತಯಾಂ ಯಾಮಂ ಗತರಸಂ ಭೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮಧ್ಯೇಯಂ ಭೋಜನಂ ಚಾಮೇಧ್ಯಂ. ತಾಮೇಜಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ. ಸರಿ, ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 10. ಯಾತಯಾಮಂ ಗತರಸಂ ಭೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಸ್ವಲ್ಪ ನೋಡಿ, ಒತ್ತು ದೀರ್ಘ. ಭೋ ಭೋ ಬ ಭೋ ಬ ಭ ಬ ಭ. ಭೋಜನಂ ಅಲ್ಲ, ಚಾಮೇದ್ಯಂ ಅಲ್ಲ, ಚಾಮೇಧ್ಯಂ. ಭೋಜನಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಶ್ಲೋಕ 10. ಯಾತಯಾಮಂ ಗತರಸಂ ಭೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮುಂದಿನ 3 ಜನರ ಹೆಸರು ಕೂಗ್ಬಿಡಿ ಮಾತಾಜಿ ಮುಂಚೆನೆ. ಓಕೆ ಮಾತಾಜಿ. ಆಯ್ತು ಮಾತಾಜಿ. ಈಗ ಶ್ರುತಿ ಮಾತಾಜಿ, ಶೀಲಾದೇವಿ ಮಾತಾಜಿ, ಶಶಿಕಲಾ ಮಾತಾಜಿ ನೆಕ್ಸ್ಟ್ ಓದ್ಲಿಕ್ಕೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಗಮನಿಸಿ, ಇಲ್ಲ ಗಮನಿಸಿ ನೀವು ನೆಕ್ಸ್ಟ್ ಶ್ಲೋಕಕ್ಕೆ ಸಿದ್ಧರಾಗಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 11ನೇ ಶ್ಲೋಕ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಇದರ ಒಂದು ಉಚ್ಚಾರಣೆ. ಅಫಲಾಕಾಂಕ್ಷಿ, ಅಫಲ ಆಕಾಂಕ್ಷಭಿಹಿ ಅಂತ ಹೇಳಿ ಕರೀತಾರೆ ಇದಕ್ಕೆ. ಅಫಲ ಆಕಾಂಕ್ಷಭಿಹಿ. ಅಲ್ಲಿ ಫ ಬರ್ಬಾರ್ದು. ಫ ಬಂದಾಗ ಅದು ಇಸ್ಲಾಮಿಕ್ ಫ ಆಗುತ್ತೆ. ಸೊ ಅದನ್ನ ಬಳಸಬಾರ್ದು ಇಲ್ಲಿ. ಹ ಹೇಳ್ಬೇಕು. ಪ ಫ ಪ ಫ. ಅಫಲಂ ಅಫ ಅಫಲಾಕಾಂಕ್ಷಿ. ಭಿರ್ಯಜ್ಞೋ, ದೊಡ್ಡ ಭೀ ಇದೆ. ಬಿರಿಯಜ್ಞೋ ಅಂತ ಹೇಳ್ಬೇಡಿ. ಬಿ ಅಂದ್ರೆ ತಪ್ಪಾಗುತ್ತೆ. ಭೀ ನಮ್ಮ 2 ತುಟಿಗಳನ್ನ ಒತ್ತಿ ಹೇಳ್ಬೇಕು. ಭಿರ್ಯಜ್ಞೋ ದೀರ್ಘ ಇದೆ. ವಿಧಿ ದೃಷ್ಟೋ, ದಕ್ಕೆ ಒಟ್ರ ಸುಳಿ, ಸೊ ರು ಋಷಿರು. ವಿಧಿ ದೃಷ್ಟೋ ಯ ಇಜ್ಜತೆ ಯಷ್ಟವ್ಯಮೇವೇತಿ. ಈ ಇದನ್ನ ಬಿಡಿಸಿದಾಗ ಎಷ್ಟವ್ಯಂ ಏವ ಇತಿ ಅಂತ ಕರೀತಾರೆ. ಕೂಡಿ ಹೇಳಿ. ಎಷ್ಟವ್ಯ, ಎಷ್ಟ ನೋಡಿ, ಸ ಮತ್ತೆ ಶ ಶ ವ್ಯತ್ಯಾಸ ತಿಳ್ಕೊಳ್ಳಿ. ಅದು ನೀವು ನಾಲ್ಗೆ ರೋಲ್ ಮಾಡಿ ಹೇಳ್ಬೇಕು. ಶ ಎಷ್ಟವ್ಯಮೇವೇತಿ. ಮೇ ವೇ ದೀರ್ಘ ಇದ್ದದ್ದು ಎಳಿಬೇಕು. ಮೇವೇತಿ ಮನಃ
ಸಮಾಧಾಯ, ನೋಡಿ ಇಲ್ಲಿ ಮಾಕೆ ದೀರ್ಘ ಇದೆ, ದಾಕೆ ದೀರ್ಘ, ಸೊ ಸಮಾಧಾಯ ದೊಡ್ಡದಾ ಇದೆ, ಸ ಸಾತ್ವಿಕಃ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಫಲ ಆಕಾಂಕ್ಷಿಭಿಹಿ ಅಂದ್ರೆ, ಅಫಲ ಅಂತಂದ್ರೆ ಈ ಫಲಾಪೇಕ್ಷೆ ಇಲ್ದಿರುವಂತ ಆಕಾಂಕ್ಷೆ ಅಂತ ಕರೀತಾರೆ ಇದಕ್ಕೆ. ಫಲಾಪೇಕ್ಷೆ ಇಲ್ಲದೆ ಇರುವಂತದ್ದು. ಆಮೇಲೆ ಇಲ್ಲಿ ಅಫಲಾಕಾಂಕ್ಷಿಭಿಹಿ ಒಂದು ಪದ ಆಕ್ಚುಲಿ, ಅಭ್ಯರ್ಯಜ್ಞು ಅನ್ನೋದು ಅಲ್ಲಿ ಮುಂದೆ ಇದೆ, ಅಲ್ಲಿ ಯಜ್ಞು ಅಂತ ಹೇಳ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯಜ್ಞ ಅಂದ್ರೆ ಫಲಾಪೇಕ್ಷೆ ಇಲ್ಲದ ಯಜ್ಞ ಅನ್ನುವಂಥದ್ದು ಮೊದಲೇ ಚರಣ. ಎರಡನೇ ಚರಣ ವಿಧಿ ದೃಷ್ಟೋ ಇಜ್ಜತೆ. ವಿಧಿ ದೃಷ್ಟ ಅಂದ್ರೆ ಶಾಸ್ತ್ರ ವಿಧಿಯಂತೆ, ದೃಷ್ಟ ಅಂದ್ರೆ ನಿಗದಿಪಡಿಸಿರುವಂಥದ್ದು. ವಿಧಿ ದೃಷ್ಟ ಅಂದ್ರೆ ಶಾಸ್ತ್ರ ವಿಧಿಯಿಂದ ನಿಗದಿಪಡಿಸಿದ ಯಹ್ ಇಜ್ಜತೆ ಅಂದ್ರೆ ಯಾವ ಯಜ್ಞವನ್ನ, ಯಹ ಅಂದ್ರೆ ಯಾವ, ಇಜ್ಜತೆ ಅಂದ್ರೆ ಯಜ್ಞವನ್ನ ಆಚರಿಸಲಾಗುತ್ತೋ. ಯಾಕೆ ಇಲ್ಲಿ ಇಜ್ಜತೆ ಯಜ್ಞ ಬರುತ್ತೆ ಅಂದ್ರೆ ಮೇಲೆ ಹೇಳಿರುವಂತದ್ದು ಫಲಾಕಾಂಕ್ಷಿಭಿರ್ ಯಜ್ಞೋ. ಸೊ ಹಾಗಾಗಿ ಯಾವ ಒಂದು ಯಜ್ಞವನ್ನ ಶಾಸ್ತ್ರವಿದೆ ಅಂತ ನಿಗದಿಪಡಿಸಿದಂತ ಯಜ್ಞವನ್ನ ಆಚರಿಸಲಾಗುತ್ತದೋ ಅಂತ ಹೇಳಿ ಈ ತರ ಹೇಳ್ತಾರೆ. ಆಮೇಲೆ ಇಷ್ಟವ್ಯಮೇವೇತಿ, ಇಷ್ಟವ್ಯಂ ಏವ ಇತಿ ಅಂತ ಕರೀತಾರೆ ಅದಕ್ಕೆ. ಇಷ್ಟವ್ಯಂ ಅಂದ್ರೆ ಮಾಡಲೇಬೇಕಾಗಿರುವಂಥದ್ದು ಅಂತ, ಅಂದ್ರೆ ಮಾಡಲೇಬೇಕು ಅಂತ ಹೇಳಿ ದೃಢ ನಿಶ್ಚಯದಿಂದಿರುವಂಥದ್ದು ಎಷ್ಟವ್ಯಂ ಏವ ಇತಿ ಅಂತ ಕರೀತಾರೆ. ಅಂದ್ರೆ ಆಚರಿಸಲ್ಪಡಲೇಬೇಕು, ಆಚರಣೆ ಮಾಡ್ಲೇಬೇಕು ಅನ್ನುವಂಥದ್ದು ಇದು. ಆಮೇಲೆ ಮನಸ್ಸಮಾಧಾಯ, ಅಂತಂದ್ರೆ ಮನಸ್ಸಮಾಧಾಯ ಅನ್ನುವಂಥದ್ದು ಒಂದ್ ಪದ ಆಗತ್ತೆ. ಮನಸ್ಥನ ಸ್ಥಿರಗೊಳಿಸಿ, ಸಹ ಅಂದ್ರೆ ಆ ಯಜ್ಞ ಸಾತ್ವಿಕವಾಗಿರುವಂಥದ್ದು, ಸಹ ಸತ್ವಗುಣದ್ದು ಅಂತ ಇಲ್ಲಿ ಕರೀತಾರೆ. ಸೊ ಮೊದಲೇ ಎರಡನೇ ಲೈನ್ ಏನ್ ಹೇಳುತ್ತೆ, ಫಲಾಪೇಕ್ಷೆ ಇಲ್ಲದೆ ಶಾಸ್ತ್ರ ವಿಧಿಯಂತೆ ನಿಗದಿಯಾದ ಯಜ್ಞವನ್ನು ಆಚರಿಸಿದಾಗ. ಮೂರನೇ ಚರಣ ಏನ್ ಹೇಳುತ್ತೆ, ಇದು ಮಾಡಲೇಬೇಕಾದ ಕರ್ತವ್ಯ ಎಂದು ಮನಸ್ಸನ್ನು ದೃಢವಾಗಿ ಸ್ಥಿರಗೊಳಿಸಿ ಮಾಡಿದರೆ ಸ ಸಾತ್ವಿಕ, ಆ ಯಜ್ಞವು ಸತ್ವಗುಣದ ಯಜ್ಞವಾಗಿರುತ್ತದೆ ಅಂತ ಹೇಳಿ ಕೊನೆ ಚರಣದಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಫಲಾಪೇಕ್ಷೆ ಇಲ್ಲದೆ ಶಾಸ್ತ್ರವಿಧಿಯಂತೆ ನಿಗದಿಯಾದ ಯಜ್ಞವನ್ನ ಇದು ನನ್ನ ಕರ್ತವ್ಯ ಎಂದು ದೃಢ ನಿಶ್ಚಯದಿಂದ ಮನಸ್ಸನ್ನ ಏಕಾಗ್ರತಗೊಳಿಸಿ ಅಥವಾ ಸ್ಥಿರಗೊಳಿಸಿ ಮಾಡಿದ ಒಂದು ಯಜ್ಞ ಸತ್ವಗುಣದ ಯಜ್ಞ ಆಗಿರುತ್ತದೆ ಅಂತ. ಯಜ್ಞದ ಕೂಡ 3 ಗುಣಗಳಿರುತ್ತೆ ಅನ್ನೋದನ್ನ ಭಗವಂತ ಹೇಳಿದ್ರು. ಈಗ ಹಿಂದೆ ಆಹಾರದ 3 ಗುಣಗಳಿರುತ್ತೆ, ಈಗ ಯಜ್ಞದಲ್ಲಿ ಕೂಡ 3 ಗುಣಗಳಿದೆ ಅನ್ನೋದನ್ನ ಸತ್ವದಲ್ಲಿ ಮೊದಲು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಯಾರು ಹೇಳಲಿಕ್ಕಿದ್ದೀರಿ ನೋಡಿ, 3 ಜನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಮ್ದಾದ್ಮೇಲೆ ನೆಕ್ಸ್ಟ್ ಹೇಳಿ ಯಾರು ಹೇಳಿದಾರೆ, ಹೇಳಿ ಮಾತಾಜಿ. ಓದಿ ಮಾತಾಜಿ, ಓದಿ ಮಾತಾಜಿ ನೀವು. ಅವ್ರದ್ದು ಇದಾಗಿರ್ಬೋದು. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಓದ್ಲಾ? ಶಶಿಕಲಾ ಮಾತಾಜಿ ಓದಿದ್ದು, ಶೀಲಾದೇವಿ ಮಾತಾಜಿ ಓದಿ. ಶ್ಲೋಕ 11. ಅಫಲಾಕಾಂಕ್ಷಿಭಿರ್ಯೋಜೋ ವಿಧಿ ದೃಷ್ಟೋ ವಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ
ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಕೂಗಿದಾಗ ನೀವೇ ಒಬ್ಬೊಬ್ರಾಗಿ ಅನ್ಮ್ಯೂಟ್ ಮಾಡ್ಕೊಳ್ಬೇಕು, ಮತ್ತೆ ಕರಿತಾ ಕೂತ್ರೆ ಆಗಲ್ಲ. ಈಗ ಶ್ರುತಿ ಮಾತಾಜಿಗೆ, ಶೀಲಾದೇವಿ ಮಾತಾಜಿಗೆ, ಶಶಿಕಲಾ ಮಾತಾಜಿಗೆ ಹೇಳಿದ್ರು ಅವರು, ನೀವು ಯಾಕೆ ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ? ಈಗ ನೆಕ್ಸ್ಟ್ 3 ಜನರು ಕೂಗ್ತಾರೆ ಮಾತಾಜಿ. ನಂದು ಕರೆದ್ರು ಮಾತಾಜಿ, ಪಾರ್ವತಮ್ಮ ಅಂತ. ನೀವೇನ್ ಮಾಡ್ಬಿಡಿ, 3 ಜನರನ್ನು ಕೂಡ ಯಾರ ಹೆಸರು ಕೂಗ್ತಾರೋ ಅವ್ರು ಹ್ಯಾಂಡ್ ರೈಸ್ ಮಾಡ್ಬಿಡಿ. ಅಂದ್ರೆ ನೀವು ಅವೇರ್ ಇದ್ದೀರಾ ಅಂತ ಗೊತ್ತಾಗುತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ. ಅನ್ಮ್ಯೂಟ್ ಮಾಡ್ಕೋಬೇಡಿ, ನಾನು ಹೇಳಿ ಮುಗಿದ್ಮೇಲೆನೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. 3 ಜನರನ್ನ ಏನು ಹೇಳಿರ್ತಾರಲ್ಲ ಕೂಗ್ತಾರೆ ಮಾತಾಜಿಗ, ರೇಖಾ ಬಂಗೇರ, ಪದ್ಮಾ ಮತ್ತೆ ನಿರ್ಮಲಾ, 3 ಜನ ಮಾತಾಜಿಗಳಿಗೆ 3 ಜನರು ನೀವು ಹ್ಯಾಂಡ್ ರೈಸ್ ಮಾಡ್ಕೊಂಬಿಡಿ. ಅಂದ್ರೆ ನಿಮ್ಗೆ ನಾವ್ ಹೇಳಿರೋದು ಕೇಳಿಸಿದೆ ಅಂತ ಅರ್ಥ. ಒಬ್ರಲ್ಲಿ 3 ಜನರಲ್ಲಿ ಯಾರಾದ್ರೂ ಒಬ್ರು ನೀವು ಅನ್ಮ್ಯೂಟ್ ಮಾಡ್ಕೊಳ್ದೆ ಇದ್ರೆ ಅವ್ರು ಬೇರೆಯವ್ರನ್ನ ಕೂಗ್ತಾರೆ ಮತ್ತೆ. ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ಕೂಗ್ತಾರೆ. ನೆಕ್ಸ್ಟ್ ಶ್ಲೋಕಕ್ಕೆ ರೇಖಾ ಬಂಗೇರ ಮಾತಾಜಿ ಓದಿ ಆಯ್ತಲ್ಲ? ಆಯ್ತು ಮಾತಾಜಿ, ನಂದಾಯ್ತು. ಆಗಿದೆಯಾ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಕೂಗಿದೆ ಅಲ್ಲ ಮಾತಾಜಿ, ಫಸ್ಟ್ ರೌಂಡ್ ಅಲ್ಲಿ. ಪದ್ಮಾ ಮಾತಾಜಿ, ನಿರ್ಮಲಾ ಮಾತಾಜಿ, ಮಂಜುಳಾ ಎ ಮಾತಾಜಿ. ನೋಡಿ ಮಾತಾಜಿ, ಅವರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ಕೂಗ್ಬಿಡಿ ನೀವು, ಅವರು ಎಚ್ಚರ ಇಲ್ಲ ಅಂತ ಅರ್ಥ. ಹರೇ ಕೃಷ್ಣ ಮಾತಾಜಿ. ನಂಗೆ ಹ್ಯಾಂಡ್ ರೈಸ್ ಮಾಡ್ಕೊಡ್ತಿಲ್ಲ, ಈ ಒಟ್ಟಿನಾಗ ಹೇಳ್ತೀನಿ ಮಾತಾಜಿ, ನಾನು ಅನ್ಮ್ಯೂಟ್ ಮಾಡ್ಕೊಂಡಿರ್ತೀನಿ. ಓಕೆ, ಬರಲ್ವಾ ನಿಮ್ಗೆ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ? ಮಾತಾಜಿ ಹಂಗೆ ಹೇಳ್ತೀನಿ ಅಲ್ಲಿ ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 12ನೇ ಶ್ಲೋಕ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಇದರೊಂದು ಉಚ್ಚಾರಣೆ, ಅಭಿಸಂಧಾಯ ತು ಫಲಂ. ಅಭಿಸಂಧಾಯ ಅಂದ್ರೆ ಓಕೆ, ನೆಟ್ವರ್ಕ್ ಹೋಯ್ತಾ? ಮಾತಾಜಿ ಕೇಳಿಸುದಿಲ್ಲ ಮಾತಾಜಿ. ಕೇಳಿಸೋದಿಲ್ಲ ಮಾತಾಜಿ. ಮಾತಾಜಿ ನೆಟ್ವರ್ಕ್ ಹೋಯ್ತಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಮಾತಾಜಿ, ಈಗ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆನ ನೋಡೋಣ. ಅಭಿಸಂಧಾಯ, ದೊಡ್ಡ ಮಹಾಪ್ರಾಣಗಳಿದೆ, ಅದನ್ನ ಗಮನಿಸಿ ಹೇಳುವಾಗ ಒತ್ತಿ ಹೇಳ್ಬೇಕು. ಅಭಿಸಂಧಾಯ ತು ಫಲಂ. ಫಲಂ ಅಲ್ಲ, ಫಲಂ, 2 ತುಟಿಗಳು ಹತ್ಬೇಕು. ಫಲಂ ಮಾಡ್ಕೊಂಡು ನೋಡಿ ನೀವು, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಉಚ್ಚಾರಣೆಗಳು ಬಹಳ ಮುಖ್ಯವಾಗಿರುವಂತದ್ದು. ಹಾಗೇನೆ ನಾನು ಹೇಳ್ತೀನಿ ಅಂತಂದ್ರೆ ಶ್ಲೋಕ ಅಲ್ಲ ಅದು. ದಂಭಾರ್ತಮಪಿ, ಇಲ್ಲಿ ದಂಭಾರ್ಥ, ಅದನ್ನೇ ಹೇಳಿದ್ದ ಅಂತ ತಗೊಳ್ಳಿ. ದಂಭಾರ್ತಮಪಿ ಇದನ್ನ ಬಿಡಿಸಿದಾಗ ದಂಭ ಅರ್ಥಂ ಅಂತ ಹೇಳ್ತಾರೆ, ಮತ್ತು ಅಪಿ 3 ಪದಗಳು ಕೂಡಿ ಆಗತ್ತೆ. ಸೊ ಆಸ್ ಇಟ್ ಇಸ್ ಹೇಳಿ, ದಂಭಾರ್ತಮಪಿ ಚೈವ ಯತ್, ವ್ಯಂಜನ ಇದೆ ಯತ್, ಇಜ್ಜತೆ ದೀರ್ಘ ಇದೆ ತೆಗೆ, ಭರತ ಶ್ರೇಷ್ಠ. ಶ್ರೇಷ್ಠ ಮತ್ತೆ ರೋಲ್ ಮಾಡಿ ಹೇಳ್ಬೇಕು ನೀವು, ದೊಡ್ಡ ಠ ಇದೆ. ಭರತ ಶ್ರೇಷ್ಠ, ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಇದರೊಂದು ಅರ್ಥ ತಿಳ್ಕೊಳ್ಳೋಣ. ಅಭಿಸಂಧಾಯ ತು ಫಲಂ. ಅಭಿಸಂಧಾಯ ಅಂದ್ರೆ ಆಪೇಕ್ಷಿಸುವಂಥದ್ದು. ಏನನ್ನ? ಫಲವನ್ನ. ಅಂದ್ರೆ ಫಲವನ್ನ ಉದ್ದೇಶಿಸಿ ಅಂತ ಹೇಳಿ ಮೊದಲೇ ಚರಣ ಹೇಳುತ್ತೆ. ಅಂದ್ರೆ ಅಭಿಸಂಧಾಯ ತು ಫಲಂ ಅಂದ್ರೆ ಫಲವನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಅಂತ ಹೇಳಿ ಮೊದಲೇ ಲೈನ್ ಹೇಳುತ್ತೆ. ಎರಡನೇ ಲೈನು ದಂಭಾರ್ಥಮಪಿ ಚೈವ ಯತ್. ಇಲ್ಲಿ ದಂಭ ಅರ್ಥಂ ಅಪಿ ಅಂತ ಹೇಳ್ತಾರೆ ಅದಕ್ಕೆ, ದಂಭಾರ್ಥಂ ಅಪಿಗೆ. ದಂಭ ಅರ್ಥಂ ಅಪಿ ಅಂದ್ರೆ ಈ ದಂಭ ಅಂದ್ರೆ ಜಂಬಕ್ಕಾಗಿ ಅಥವಾ ಪ್ರದರ್ಶನ,
ಹೊರಗಡೆ ತೋರ್ಸ್ಕೊಳ್ಳಿಕ್ಕೆ ಮಾಡುವಂತಹದ್ದು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಚೈವಯತ್. ಪ್ರದರ್ಶನ ದಂಭಕ್ಕಾಗಿ ತೋರ್ಸ್ಕೊಳ್ಳೋ ಉದ್ದೇಶಕ್ಕಾಗಿ ಅಂತ ಹೇಳ್ತಾ ಇದೆ 2ನೇ ಲೈನು. ಇಜ್ಜತೆ ಭರತ ಶ್ರೇಷ್ಠ. ಇಲ್ಲಿ ಯತ್ ಇಜ್ಜತೆ ಅನ್ನೋದು 1 ಲೈನ್ ಅಲ್ಲಿ ಬರುತ್ತೆ. ಯತ್ ಇಜ್ಜತೆ ಅಂದ್ರೆ ಯಾವ ಯಜ್ಞವನ್ನ ಆಚರಿಸಲಾಗುತ್ತೋ, ಯಾಕಂದ್ರೆ ಯತ್ ಅಂತ ಹೇಳ್ತಾ ಇರುವಂತದ್ದು ಅದನ್ನ, ಏನನ್ನ, ಯಜ್ಞವನ್ನ. ಭಗವಂತಗೆ ಯಜ್ಞ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸೊ ನಾವ್ ಹೇಳುವಾಗ ಏನ್ ಹೇಳ್ತೀವಿ, ಅದನ್ನ ಅಂತ ಹೇಳ್ತೀವಲ್ಲ, ಹಾಗೆ ಯಜ್ಞವನ್ನ ಅಂತ. ಇಜ್ಜತೆ ಭರತ ಶ್ರೇಷ್ಠ. ಭರತ ಕುಲದ ಶ್ರೇಷ್ಠವಾದಂತ ಅರ್ಜುನನೇ ಈ ಯಾವ ಯಜ್ಞವನ್ನ ಆಚರಿಸಲಾಗುತ್ತೋ ತಮ್ ಯಜ್ಞಂ, ಆ ಯಜ್ಞವನ್ನ ವಿದ್ಧಿ ರಾಜಸಂ. ವಿದ್ಧಿ ಅಂತಂದ್ರೆ ತಿಳಿದುಕೋ. ಏನಂತ? ರಜೋಗುಣ, ರಾಜಸಂ ಅಂತ ತಿಳಿದುಕೋ, ರಜೋಗುಣದು ಅಂತ ತಿಳಿದುಕೋ. ಏನರ್ಥ ಕೊಡುತ್ತಂದ್ರೆ ಅಭಿಸಂದಾಯತು ಫಲಂ, ಫಲವನ್ನ ಪಡೆಯಬೇಕೆಂಬ ಉದ್ದೇಶದಿಂದ, ದಂಭಾರ್ಥಮಪಿ ಚೈವಯತ್ ಅಂದ್ರೆ ದಂಭಾರ್ಥಮಪಿ ಚೈವ ಅಂದ್ರೆ ಮತ್ತು ಜನರಿಗೆ ತೋರಿಸ್ಕೊಳ್ಳಿಕ್ಕೆ, ಜಂಬ ಪಟ್ಕೊಳ್ಳಿಕ್ಕೆ, ಯತ್ ಇಜ್ಜತೆ ಯಾವ ಯಜ್ಞವನ್ನ ಆಚರಿಸಲಾಗುತ್ತೋ 4ನೇ ಚರಣ, ಆ ಯಜ್ಞವನ್ನ ರಜೋಗುಣದ ಯಜ್ಞವೆಂದು ತಿಳಿದುಕೋ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಶ್ಲೋಕ 12. ಯಾರು? ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ವಿದ್ಧಿ ರಾಜಸಂ. ತಂ ಯಜ್ಞಂ ವಿದ್ಧಿ ರಾಜಸಂ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ವೆರಿ ನೈಸ್. ಒಂದು ಕಡೆ ಎಲ್ಲಾನು ಸರಿ ಬಂತು, ನೀವೆಲ್ಲ ಒತ್ತಕ್ಷರ ದೀರ್ಘ ಸರಿಯಾಗಿ ಹೇಳಿದ್ರಿ. ಒಂದು ಭರತ ಶ್ರೇಷ್ಠ, ಶ್ರೇಷ್ಠ ಅಲ್ಲಿ ರೋಲ್ ಮಾಡಿ ಹೇಳಿದಾಗ ಕೇಳಿಸುತ್ತೆ, ನಮ್ಗೆ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಎಲ್ರು ಹೇಗೆ ಓದ್ತಿರೋ ಹಾಗೆ ಓದ್ತಿರೋ, ಬಟ್ ಉಚ್ಚಾರಣೆ ಹಾಗೆ ಬಂದ್ರೆ ನಿಮ್ದು ಶ್ಲೋಕ ತುಂಬಾನೇ ಇಂಪ್ರೂವ್ ಆಗತ್ತೆ. ಸರಿ ಇದೆ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಉಳಿದೆಲ್ಲ ಸರಿ ಹೇಳಿದ್ರಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅಭಿಸಂದಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ನೋಡಿ ಮಾತಾಜಿ, ಅಲ್ಪ ಪ್ರಾಣ ಮಹಾಪ್ರಾಣ ಇನ್ನೊಂದ್ ಸ್ವಲ್ಪ ಹೇಗೆ ನಾವು ನಾಲ್ಗೆ ಎಲ್ಲ ರೋಲ್ ಮಾಡೋದು ಹೇಗೆ ಅನ್ನೋದನ್ನ ಸ್ವಲ್ಪ ಅದ್ರ ಕಡೆಗೆ ಗಮನ ಕೊಡಿ. ಉಳಿದಿದ್ದೆಲ್ಲ ಸರಿ ಇದೆ. ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಮುಂದಿನ ಶ್ಲೋಕ ಹೋಗೋಣ. ನೆಕ್ಸ್ಟ್ ಶ್ಲೋಕ ಲೋಕಜೀವನಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಕಾಂತಮಣಿ ಮಾತಾಜಿ. ಹ್ಯಾಂಡ್ ರೈಸ್ ಮಾಡ್ಬಿಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 13ನೇ ಶ್ಲೋಕ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇದರ ಒಂದು ಉಚ್ಚಾರಣೆ ಹೀನಂ ಸೃಷ್ಟಾನ್ನಂ. ಇದನ್ನ ಬಿಡಿಸಿದಾಗ ವಿಧಿಹೀನಂ ಅಸೃಷ್ಟ ಅನ್ನಂ ಅಂತ ಬರುತ್ತೆ. ಅಸೃಷ್ಟ ಅನ್ನಂ. ಆದ್ರೆ ನೀವು ಹೇಳಬೇಕಾಗಿರುವಂತದ್ದು ವಿಧಿಹೀನಂ ಅಸೃಷ್ಟಾನ್ನಂ ಕೂಡಿ ಹೇಳಿದ್ರೆ ತುಂಬಾ ಒಳ್ಳೇದು. ವಿಧಿಹೀನಂ ಸೃಷ್ಟಾನ್ನಂ ಬಿಡಿಸಿ ಹೇಳೋದಾದ್ರೆ, ನಿಮ್ಗೆ ಕೂಡಿ ಹೇಳಿಕ್ ತೊಂದ್ರೆ ಆದ್ರೆ 2 ಭಾಗ ಮಾಡ್ಕೊಳ್ಳಿ. ಬಟ್ 2 ಭಾಗ ಮಾಡೋದು ತಪ್ಪು. ನೀವು ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊಳ್ತಾ ಇರೋದು ಅಷ್ಟೇ. ವಿಧಿಹೀನಂ ಅಸೃಷ್ಟಾನ್ನಂ ಅನ್ನೋಂಥದ್ದು 2 ಭಾಗ ಮಾಡ್ಕೊಳ್ಳಿ. ವಿಧಿಹೀನಂ ಹಾಕ್ಬೇಕಲ್ಲಿ ಮ ಆದ್ಮೇಲೆ, ಅಸೃಷ್ಟಾನ್ನಂ ಸ್ಟಕ್ಕೆ ಒಟ್ಟರು ಸುಳಿದೆ, ಋಷಿರು ಅನ್ನೋಕೆ ನವತ್ತಿದೆ. ಸೃಷ್ಟಾನ್ನಂ. ಮಂತ್ರಹೀನಂ ಅದಕ್ಷಿಣಂ. ಮಂತ್ರಹೀನಂ ಅದಕ್ಷಿಣಂ ಅನ್ನುವಂಥದ್ದು 2 ಪದ ಇದೆ. ಕೂಡಿ ಹೇಳಲಿಕ್ಕೆ ಬಂದ್ರೆ ಕೂಡಿ ಹೇಳಿ, ಹೀನಮ ದಕ್ಷಿಣಂ. ಬಿಡಿಸಿ 2 ಪದ ಮಾಡೋದಾದ್ರೆ 2 ಪದ ಮಾಡಿ. ಹೀನಂ ಅದಕ್ಷಿಣಂ. ಮ ಆದ್ಮೇಲೆ ಅಲ್ಲಿ ಸೇರಿಸ್ಬೇಕಷ್ಟೆ. ಅದಕ್ಷಿಣಂ. ಶ್ರದ್ಧಾ ವಿರಹಿತಂ. ಶ್ರದ್ಧಾ
ಶ್ರದ್ಧಾ ದೊಡ್ಡಧಾ ಇದೆ, ದೊಡ್ಡಧಾ ಒತ್ತಿದೆ ಕೆಳಗಡೆ. ಶ್ರದ್ಧಾ ವಿರಹಿತಂ, ಶ್ರದ್ಧಾ ವಿರಹಿತಂ ಅನ್ನುವಂತ 2 ಪದ. ಯಜ್ಞಂ ತಾಮಸಂ ಪರಿಚಕ್ಷತೆ. ಅದು ಶ್ರದ್ಧಾ ವಿರಹಿತಂ ಹಾಗೆ ಹೇಳಿ, ಕೂಡಿ ಹೇಳಿ. ಪರಿಚಕ್ಷತೆ. ಸೊ ಏನು ತೊಂದ್ರೆ ಇಲ್ಲ, ನೀವೆಲ್ಲ ಹೇಳ್ಬೋದು ಅನ್ಕೊಳ್ತಾರೆ. ಮೊದಲೇ ಚರಣ ಮಾತ್ರ ನೀವು ಸ್ಪ್ಲಿಟ್ ಮಾಡಿ ಹೇಳ್ಬೋದು, ಯಾರಿಗೆ ಹೇಳಿಕ್ ಬರೋದಿಲ್ಲ ಅವರು. ಹೇಳಿಕ್ ಬಂದ್ರೆ ಕೂಡಿನೇ ಹೇಳಿ. ಇದ್ರ ಅರ್ಥ ತಿಳ್ಕೊಳ್ಳೋಣ. ವಿಧಿಹೀನಂ ಅಂದ್ರೆ, ವಿಧಿಹೀನಂ ಅಂದ್ರೆ ಶಾಸ್ತ್ರ ವಿಧಿ ಇಲ್ಲದೆ ಇರುವಂತದ್ದು, ಅಥವಾ ಧರ್ಮಗ್ರಂಥಗಳ ಆದೇಶವನ್ನ ಅಲಕ್ಷ್ಯ ಮಾಡುವಂಥದ್ದು ಅಂತ ಕೂಡ ಹೇಳ್ತಾರೆ. ಅಸೃಷ್ಟ ಅನ್ನಂ, ಮೊದಲೇ ಚರಣ ಹೇಳ್ತಾ ಇರೋದು ನಾನೀಗ. ಅಸೃಷ್ಟ ಅನ್ನಂ ಅಂದ್ರೆ ಈ ಅಸೃಷ್ಟ ಅನ್ನ ಅಂದ್ರೆ ಈ ಅನ್ನವನ್ನ ಭಗವಂತನಿಗೆ ಸಮರ್ಪಣೆ ಮಾಡದೇ ಇರುವಂತದ್ದು, ಅಥವಾ ಭಗವಂತನ ಪ್ರಸಾದ ಸ್ವೀಕರಿಸದೇ ಇರುವಂತದ್ದು ಅಂತ. ಮಂತ್ರಹೀನಂ, ಮಂತ್ರಗಳಿಲ್ಲದೆ. ಅದಕ್ಷಿಣಂ, ದಕ್ಷಿಣೆ ಕೊಡದೆ ಮಾಡುವಂತದ್ದು. ಹೀಗೆ ವೇದ ಮಂತ್ರಗಳನ್ನ ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ, ಈ ತರ ಪುರೋಹಿತರಿಗೆ ಸಂಭಾವನೆ ಕೊಡದೆ ಹಾಗೆ ಕಳಿಸ್ತಾರೆ ನೋಡಿ. ಅದು ಮೊದಲನೇ ಲೈನ್ 2ನೇ ಲೈನ್ ಹೇಳುತ್ತೆ. ಶಾಸ್ತ್ರವಿಧಿ ಇಲ್ಲದೆ, ಸಮರ್ಪಣೆ ಇಲ್ಲದಂತ ಅನ್ನ ಅಂದ್ರೆ ಭಗವಂತನಿಗೆ ಪ್ರಸಾದ ಕೊಡದೆ ಇರುವಂತಹ ಅನ್ನ, ಮಂತ್ರಗಳಿಲ್ಲದೆ ಉಚ್ಚರಿಸುವಂತಹ ಒಂದು ಪಠಣ, ಮತ್ತೆ ಈ ಪುರೋಹಿತರಿಗೆ ದಕ್ಷಿಣೆ ಕೊಡದೆ ಮಾಡುವಂತಹ ಯಜ್ಞ, ಹೀಗೆ ಹೇಳುವಂಥದ್ದು. ಶ್ರದ್ಧಾ ವಿರಹಿತಂ ಯಜ್ಞಂ. ವಿರಹಿತ ಅಂದ್ರೆ ಇಲ್ಲದ್ದು. ಏನಿಲ್ಲದ್ದು? ಶ್ರದ್ಧೆ. ಶ್ರದ್ಧಾ ವಿರಹಿತಂ, ಶ್ರದ್ಧೆ ಇಲ್ಲದ ಯಜ್ಞಂ, ಯಜ್ಞವನ್ನ ಅಂತ ಹೇಳ್ತಾರೆ 3ನೇ ಲೈನ್. 4ನೇ ಲೈನು ತಾಮಸಂ ಪರಿಚಕ್ಷತೆ. ತಾಮಸಂ ಅಂದ್ರೆ ತಮೋ ಗುಣದ ಯಜ್ಞವನ್ನ, ತಮೋ ಗುಣ ಅಂತ ಹೇಳಲಾಗತ್ತೆ. ಏನನ್ನ? ಯಜ್ಞವನ್ನ ಅಂತ ನಾವು ಅಲ್ಲಿ ತಿಳ್ಕೊಬೇಕು. ತಾಮಸಂ ಪರಿಚಕ್ಷತೆ, ತಮೋ ಗುಣದ ಯಜ್ಞವನ್ನು ಹೇಳಲಾಗತ್ತೆ ಅಂತ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಶಾಸ್ತ್ರವಿಧಿ ಇಲ್ಲದೆ ಸಮರ್ಪಣೆ ಇಲ್ಲದ ಅನ್ನ, ಮಂತ್ರಗಳಿಲ್ಲದೆ ಇರುವಂತಹ ಒಂದು ಪೂಜೆ, ದಕ್ಷಿಣೆ ಪಂಡಿತರಿಗೆ ದಕ್ಷಿಣೆ ಕೊಡದೆ ಇರುವಂತದ್ದು, ಮತ್ತೆ ಶ್ರದ್ಧೆ ಇಲ್ಲದೆ ಮಾಡುವಂತಹ ಯಜ್ಞ ತಮೋ ಗುಣದ ಯಜ್ಞವಾಗಿರುತ್ತದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಮಾತಾಜಿ ನೀವು ಇಲ್ಲಿ ಸ್ಪ್ಲಿಟ್ ಮಾಡಿದ್ರಿ. ಸ್ಪ್ಲಿಟ್ ಮಾಡಿದಾಗ ಅಲ್ಲೊಂದು ನಾನು ಸೇರಿಸ್ಬೇಕು ಅಂತ ಹೇಳಿದ್ದೆ. ಏನ್ ಸೇರಿಸ್ಬೇಕು? ಸ್ಪ್ಲಿಟ್ ಮಾಡಿದ್ರೆ ಮಾತ್ರ ಸೇರಿಸ್ಬೇಕು. ಏನ್ ಸೇರಿಸ್ಬೇಕು ಮಾತಾಜಿ? ಹೇಳಿ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಹೇಳಿ. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಒತ್ತಿದೆ. ಒತ್ತು. ಸೃಷ್ಟಾನ್ನಂ. ಸೃಷ್ಟಾನ್ನಂ. ವಿಧಿಹೀನಂ ವಿಧಿ ಅಲ್ಲ. ವಿಧಿ ಅಂದ್ರೆ ದಕ್ಕೆ ದವತ್ತಿಲ್ಲ. ವಿಧಿ. ಸಾರಿ ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಣಂ. ಸೃಷ್ಟಾನ್ನಂ ಅನ್ಕೊಳ್ಳಿ ನೀವೇ ಮ್ಯೂಟ್ ಅಲ್ಲಿ ಇಟ್ಕೊಂಡು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಂ ಸೃಷ್ಟಾನ್ನಂ ಮಂತ್ರಹೀನಂ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. 2ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಮಂತ್ರಹೀನಂ ದಕ್ಷಿಣಂ. ಇಲ್ಲ, ನೀವು ಅದನ್ನ ಸ್ಪ್ಲಿಟ್ ಮಾಡುವಾಗ ಅಲ್ಲೊಂದು ಸೇರಿಸ್ಬೇಕು. ಏನ್ ಸೇರಿಸ್ತೀರಾ? ಮಾತಾಜಿ ಅಂದ್ರೆ ಸ್ಪ್ಲಿಟ್ ಮಾಡೋದ್ ಬೇಡ ಅಂತ ಹೇಳ್ದೆ ನಾನು. ಮಂತ್ರಹೀನಂ ದಕ್ಷಿಣಂ ಅಂತ. ಇಲ್ಲ, ಅಲ್ಲಿ ನೀವು ಸ್ಪ್ಲಿಟ್ ಮಾಡಿದಾಗ ಅನ್ಸುತ್ತೆ ನೀವು ಹೇಳುವಾಗ. ಈಗ ಸ್ಪ್ಲಿಟ್ ಮಾಡದೇ ಇದ್ರೆ ಹೀನಮ ದಕ್ಷಿಣಂ, ಹೀನಂ ದಕ್ಷಿಣಂ ಅಂದಾಗ ಸ್ಪ್ಲಿಟ್ ಆಯ್ತು, ಅಲ್ಲಿ ಗ್ಯಾಪ್ ಆಯ್ತು ನೋಡಿ, ಪಾಸ್ ಆಯ್ತು. ಪಾಸ್ ಆದಾಗ ಅಲ್ಲಿ ಅದಕ್ಷಿಣಂ ಅಂತ ಹಚ್ಬೇಕು. ಪಾಸ್ ಇಲ್ದೇ ಇದ್ರೆ ಹೀನಮ ದಕ್ಷಿಣಂ. ಕರೆಕ್ಟ್ ಬಂತು. ಈಗ ಪಾಸ್ ಇಲ್ಲ, ನೀವು ಸರಿ ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ ಮಾತಾಜಿ.
ಹರೇ ಕೃಷ್ಣ. ಕನ್ನಡ ರವಿ ಪ್ರಭುಜಿ, ಅನಂತದಯ ಪ್ರಭುಜಿ, ಗೀತಾಯಂ ಮಾತಾಜಿ. ಮುಂದಿನ ಶ್ಲೋಕವನ್ನು ಓದ್ಲಿಕ್ಕೆ. ಹ್ಯಾಂಡ್ ರೈಸ್ ಮಾಡಿ ನೀವು 3 ಜನರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 14ನೇ ಶ್ಲೋಕ. ದೇವ ದ್ವಿಜಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ದೇವ ದ್ವಿಜಗುರು ಪ್ರಾಜ್ಞ. ಬಿಡಿಸಿದಾಗ ದೇವ ದ್ವಿಜ ಗುರು ಪ್ರಾಜ್ಞ ಆಸ್ ಇಟ್ ಇಸ್ ಬರುತ್ತಲ್ಲೇನು ಎಡಿಷನ್ ಇಲ್ಲ. ಹಾಗೆ ಹೇಳಿ, ದೇವ ದ್ವಿಜ ಗುರು ಪ್ರಾಜ್ಞ. ಬಿಡ್ಲಾರ್ದೆ ಹೇಳ್ಬೇಕು, ಗ್ಯಾಪ್ ಕೊಡಂಗಿಲ್ಲ. ಪೂಜನಂ ಪೂಜನಂ ಶೌಚಮಾರ್ಜವಂ. ಶೌಚಂ ಆರ್ಜವಂ ಅಂತ ಹೇಳಿ 2 ಪದ ಬರುತ್ತೆ ಅಲ್ಲಿ, ಕೂಡಿ ಹೇಳಿ. ಶೌಚಮಾರ್ಜವಂ ಬ್ರಹ್ಮಚರ್ಯಂ. ಇಲ್ಲಿ ಕೂಡಿ ಹೇಳಿದ್ರೆ ಒಳ್ಳೇದು. ಬ್ರಹ್ಮಚರ್ಯಂ ಅಹಿಂಸಾ ಅಂತ ಹೇಳ್ತಾರೆ ಅದಕ್ಕೆ. ಬಿಡಿಸಿದ್ರೆ ಬ್ರಹ್ಮಚರ್ಯಂ ಅಹಿಂಸಾ ಆಗತ್ತೆ. ಬಿಡಿಸಿ ಹೇಳೋರು ಬ್ರಹ್ಮಚರ್ಯಂ ಹೇಳಿ ಆಮೇಲೆ ಅಹಿಂಸಾ ಹೇಳಿ. ಕೂಡಿ ಹೇಳೋರು ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇದ್ರ ಒಂದು ಅರ್ಥ ದೇವ ದ್ವಿಜ ಗುರು ಪ್ರಾಜ್ಞ. ದೇವ ಅಂದ್ರೆ ದೇವತೆಗಳು, ದ್ವಿಜ ಅಂತಂದ್ರೆ ಬ್ರಾಹ್ಮಣರಿಗೆ ಹೇಳ್ತಾರೆ ದ್ವಿಜರು ಅಂತ ಹೇಳಿ. ಮತ್ತೆ ದ್ವಿಜ ಬಂಧುಗಳು ಅಂದ್ರೆ ಮತ್ತೆ ಬೇರೆ ಆಗತ್ತೆ ಅಲ್ಲ. ದ್ವಿಜ ಅಂತಂದ್ರೆ ಇಲ್ಲಿ ಬ್ರಾಹ್ಮಣರಿಗೆ ಹೇಳ್ತಾ ಇರುವಂಥದ್ದು. ಗುರುಗಳು, ಪ್ರಾಜ್ಞ. ಪ್ರಾಜ್ಞ ಅಂದ್ರೆ ಜ್ಞಾನಿಗಳು. ಜ್ಞಾನ ಹೊಂದಿದಂಥರು, ತುಂಬಾ ಗೌರವಕ್ಕೆ ಅರ್ಹರಾಗಿರುವಂಥವ್ರು, ಅವರಿಗೆ ಹೇಳ್ತಾರೆ ಪ್ರಾಜ್ಞ ಅಂತ. ಪೂಜನಂ ಶೌಚಮಾರ್ಜವಂ 2ನೇ ಒಂದು ಚರಣ. ಇಲ್ಲಿ ಪೂಜವಂ ಅಂತ ಹೇಳ್ತಾ ಇರುವಂತದ್ದು ಮೇಲಿನ ಲೈನಕ್ಕೆ ಕೂಡುತ್ತೆ. ಫಸ್ಟ್ ಚರಣಕ್ಕೆ ಪೂಜನಂ ಅಂದ್ರೆ ಪೂಜೆಗೆ ಅರ್ಹರಾಗಿರುವಂತವ್ರು ಅಂತ ಅಲ್ಲಿಗೆ ಒಂದ್ ಲೈನಲ್ಲಿ ಬರುತ್ತೆ. ಈ ಇನ್ನೊಂದು ಶೌಚಮಾರ್ಜವನ ಅಂತ ಒಂದೇ ಪದ. ದೇಹ ಮತ್ತೆ ಮನಸ್ಸಿನ ಶುದ್ಧತೆಗೆ ಅಂತ ಹೇಳ್ತಿರೋದು. ಶೌಚಂ ಅಂದ್ರೆ ಶುದ್ಧತೆ. ಶೌಚಂ ಅಂದ್ರೆ ಇಲ್ಲಿ 2 ತರದ ಶುದ್ಧತೆ ಬರುತ್ತೆ, ಆಂತರಿಕ ಬಹಿರಂಗ 2 ಶೌಚ ಹೇಳ್ತಾ ಇರುವಂತದ್ದು. ಆರ್ಜವಂ ಅಂತಂದ್ರೆ ಸರಳತೆಗೆ ಹೇಳ್ತಾರೆ, ಸರಳ ನಡತೆ, ಅದಕ್ಕೆ ಹೇಳ್ತಾರೆ ಶೌಚಮಾರ್ಜವಂ. ಬ್ರಹ್ಮಚರ್ಯಂ ಅಹಿಂಸಾ. ಬ್ರಹ್ಮಚರ್ಯಂ ಅಂದ್ರೆ ಬ್ರಹ್ಮಚರ್ಯವನ್ನ ಪಾಲಿಸುವಂಥದ್ದು. ಮತ್ತೆ ಅಹಿಂಸಾ ಅಂತಂದ್ರೆ ಹಿಂಸೆ ಮಾಡದೇ ಇರುವಂಥದ್ದು. ಶಾರೀರಂ ತಪ ಉಚ್ಯತೆ. ಶಾರೀರಂ ಅಂತಂದ್ರೆ ಶಾರೀರಂ ತಪಃ ಅಂದ್ರೆ ಇದು ದೇಹದ ತಪಸ್ಸು ಅಂತ ಇಲ್ಲಿ ಹೇಳ್ತಾರೆ. ಶಾರೀರಂ ತಪ ದೇಹದ ತಪಸ್ಸು. ಉಚ್ಯತೆ ಅಂದ್ರೆ ಎಂದು ಕರೆಯಲಾಗುತ್ತದೆ. ಅದರ ಅರ್ಥ ಏನ್ ಕೊಡುತ್ತಂದ್ರೆ ದೇವತೆಗಳು, ಬ್ರಾಹ್ಮಣರು, ಗುರುಗಳು ಮತ್ತೆ ಜ್ಞಾನಿಗಳನ್ನು ಪೂಜಿಸೋದು. ಶುದ್ಧತೆ, ಸರಳತೆ, ಬ್ರಹ್ಮಚರ್ಯ ಮತ್ತೆ ಅಹಿಂಸೆ ಇವೆಲ್ಲವೂ ಕೂಡ ದೇಹದ ಒಂದು ತಪಸ್ಸು ಅಂತ ಹೇಳಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ತಪಸ್ಸಂದ್ರೆ ನಾವು ತಿಳ್ಕೊಂಡಿರೋದು ಬೇರೆ, ಬಟ್ ಭಗವಂತ ಇಲ್ಲಿ ಸರಳವಾಗಿ ನಮ್ಗೆ ತಪಸ್ಸಿನ ಒಂದು ಅರ್ಥ ಕೊಡ್ತಾ ಇದ್ದಾರೆ, ಡೆಫಿನೇಷನ್. ನೋಡಿ ಎಷ್ಟು ಚೆನ್ನಾಗಿದೆ. ತಪಸ್ಸಂದ್ರೆ ನಾವು ತಿಳ್ಕೊಂಡಿರೋದು ಬೇರೆ, ಋಷಿ ಮುನಿಗಳಿಗೆ ಕೊಟ್ಟಿರೋದು ಬೇರೆ, ಬಟ್ ಭಗವಂತ ತುಂಬಾ ಚೆನ್ನಾಗಿ ತಪಸ್ಸಿನ ಒಂದು ವ್ಯಾಖ್ಯಾನವನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಹೇಳಿ. ಹರೇ ಕೃಷ್ಣ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೇವದ್ವಿಜ ಗುರು ಪ್ರಾಜ್ಞ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಮುಂದಿನ ಶ್ಲೋಕವನ್ನು ನಂದಿನಿ ಶೀನಪ್ಪ ಮಾತಾಜಿ, ಗಾಯತ್ರಿ ಮಾತಾಜಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. 3 ಜನ ಹ್ಯಾಂಡ್ ರೈಸ್ ಮಾಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 15ನೇ ಶ್ಲೋಕ. ಅನುದ್ವೇಗಕರಂ ವಾಕ್ಯಂ
ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇದರ ಒಂದು ಉಚ್ಚಾರಣೆ ಅನುದ್ವೇಗಕರಂ. ಅನುದ್ವೇಗಕರಂ, ದೀರ್ಘ ಇದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ. ಇಲ್ಲಿ ನೀವು ಬಿಡಿಸಬಹುದು, ಬಿಡಿಸಿ ಹೇಳಲಿಕ್ಕಾದ್ರೆ, ಇಲ್ಲಾಂದ್ರೆ ಕೂಡಿನೂ ಇಲ್ಲಿ ಹೇಳ್ಬಹುದು. ಸ್ವಾಧ್ಯಾಯ ಅಭ್ಯಸನಂ ಅಂತ ಹೇಳ್ತಾರೆ ಬಿಡಿಸಿದಾಗ. ಸ್ವಾಧ್ಯಾಯ ಅಭ್ಯಸನಂ. ಕೂಡಿ ಹೇಳಿ, ಸ್ವಾಧ್ಯಾಯಾಭ್ಯಸನಂ ಚೈವ, ಚ ಏವ ಅಂತ ಕರೀತಾರೆ ಅದಕ್ಕೆ, ಚೈವ ಕೂಡಿ ಹೇಳಿ. ವಾಂಗ್ಮಯಂ ಕಕಗಂಗ ಇದೆ ಅಲ್ಲಿ. ಹಾಗಾಗಿ ವಾಂಗ್ಮಯಂ, ಗಂಗಕ್ಕೆ ಮವತ್ತಿದೆ, ಅನುನಾಸಿಕ ಪದ ಅದು. ಹಾಗಾಗಿ ವಾಂಗ್ಮಯಂ ತಪ ಉಚ್ಚತೆ. ದೀರ್ಘ ಇದೆ ನೋಡಿ, ಅಲ್ಲಿ ಹಿಂದನೂ ಕೂಡ ಉಚ್ಚತೆ ಅಂತ ಇತ್ತು, ಯಾರು ಕೂಡ ಹೇಳಿ, ಸ್ವಲ್ಪ ಜನ ಮಾತ್ರ ಹೇಳಿದ್ರು, ಉಚ್ಚತೆ ಅನ್ನಂಗಿಲ್ಲ, ಉಚ್ಚತೆ. ಓಕೆ, ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್. ಅನುದ್ವೇಗಕರಂ ಅಂತಂದ್ರೆ ಇತರರಿಗೆ ಅಶಾಂತಿ ಉಂಟು ಮಾಡುವಂತ ವಾಕ್ಯ ಅಂತ ಕರೀತಾರೆ ಮೊದಲೇ ಲೈನ್ಗೆ. ಇತರರಿಗೆ ಅಶಾಂತಿ ಉಂಟು ಮಾಡುವಂತ ವಾಕ್ಯ ಮೊದಲೇ ಲೈನು. ಎರಡನೇ ಲೈನು ಸತ್ಯಂ ಪ್ರಿಯಹಿತಂ ಚಯತ್. ಸತ್ಯಂ ಅಂದ್ರೆ ಸತ್ಯವಾದ, ಪ್ರಿಯಹಿತಂ ಅಂದ್ರೆ ಪ್ರಿಯವು ಹಿತವು ಆಗಿರುವಂತ ವಾಕ್ಯ, ಇದರ ಅರ್ಥ ಸತ್ಯವಾಕ್ಯ. ಪ್ರಿಯ ವಾಕ್ಯ, ಶಾಂತಿ ನೀಡುವಂತ ವಾಕ್ಯ. ಸೊ ಹೀಗೆ ಎರಡು ಲೈನು ವಾಕ್ಯದ ಕುರಿತಾಗಿ ಹೇಳುತ್ತೆ. ಇತರರಿಗೆ ಅಶಾಂತಿ ಉಂಟು ಮಾಡದ, ಸತ್ಯವಾಗಿರುವಂತಹ, ಪ್ರಿಯವೂ ಆಗಿರುವಂತಹ, ಹಿತವೂ ಆಗಿರುವಂತಹ ಮಾತು ಅಂತ ಫಸ್ಟ್ ಚರಣ, ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಸ್ವಾಧ್ಯಾಯಾಭ್ಯಸನಂ ಚೈವ. ಇಲ್ಲಿ ಮತ್ತು ಸ್ವಾಧ್ಯಾಯ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ವೇದಾಧ್ಯಯನ, ಶಾಸ್ತ್ರದ ಅಧ್ಯಯನ ಮತ್ತೆ ಅಭ್ಯಾಸ. ನೋಡಿ, ಎರಡು ಹೇಳಿದ್ದಾರೆ ಇಲ್ಲಿ. ಭಗವಂತ ಹೇಳ್ತಾ ಇರುವಂತದ್ದು ಕೇವಲ ನೀವು ಅಧ್ಯಯನ ಮಾಡಿ ಅಂತ ಹೇಳಿಲ್ಲ, ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ನಮ್ಗೆ ಪುಸ್ತಕವನ್ನ ಓದಿ ಅಂತ ಹೇಳಲ್ಲ, ಶ್ರೀಮದ್ ಭಗವದ್ಗೀತೆ ಭಾಗವತವನ್ನ ಓದಿ ಅನ್ನಲ್ಲ, ಅವರು ಸ್ಟಡಿ ಮಾಡಿ ಅಂತ ಹೇಳ್ತಾರೆ, ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಅಧ್ಯಯನ ಮಾಡಿದಾಗ್ಲೇ ನನಗೆ ಪೂರ್ಣ ಡೀಪ್ ಆಗಿ ಅರ್ಥ ಆಗುವಂಥದ್ದು. ಅದಕ್ಕಾಗಿ ಈ ಲೆವೆಲ್ ಕೋರ್ಸಸ್ಗಳನ್ನೆಲ್ಲ ಅವರ ಒಂದು ಧ್ಯೇಯ ಅದು ಇತ್ತು, ಮಾಡ್ಬೇಕು ಅಂತ ಹೇಳಿ. ಅದೇ ತರ ಈಗ ನಡೀತಾ ಇರುವಂತದ್ದು. ಸ್ವಾಧ್ಯಾಯಾಭ್ಯಸನಂ ಚೈವ, ಶಾಸ್ತ್ರಗಳ ನಿಯಮಿತ ಅಧ್ಯಯನ ಅಭ್ಯಾಸ. ಅಧ್ಯಯನ ಅಭ್ಯಾಸ ನೋಡಿ, ಎರಡು ಮಾಡ್ಬೇಕು ನಾವು, ಅಧ್ಯಯನ ಜೊತೆಗೆ ಅಭ್ಯಾಸನೂ ಕೂಡ ಮಾಡ್ಬೇಕು. ವಾಂಗ್ಮಯಂ ತಪ ಉಚ್ಚತೆ. ಸೊ ಇವುಗಳನ್ನ ವಾಂಗ್ಮಯ ಅಂತ ಹೇಳಿದ್ರೆ ಮಾತು ಅಂತ ಹೇಳ್ತಾರೆ, ಅಥವಾ ವಾಕ್ ಚಾತುರ್ಯ ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಇದನ್ನ ಒಂದು ಮಾತಿನ ತಪಸ್ಸು ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಮಾತ್ ಹೆಂಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ನಮ್ಗೆ ಗೊತ್ತಿದ್ಯಾ ಮಾತು ಹೇಗಿರ್ಬೇಕು ಅಂತ? ನಾವು ಮಾತಾಡ್ತೇವೆ, ಏನೇನೋ ಮಾತಾಡ್ತೇವೆ, ಮನಸಾರೆ ಕೂಡ ನಾವು ನೋಯಿಸ್ಬಿಡ್ತೇವೆ ಎಲ್ರಿಗೂ. ಸೊ ಇತರರಿಗೆ ನೋವು ನೀಡಬಾರ್ದು ನಮ್ಮ ಮಾತು. ಮತ್ತೆ ನಾವು ಏನೇ ಬಾಯಿಂದ ಹೊರಗೆ ತೆಗೆದು ಕೂಡ ಸತ್ಯವಾಗಿರ್ಬೇಕು. ಇತರರಿಗೆ ಪ್ರಿಯವಾಗ್ಬೇಕು. ನಾವೆಲ್ಲ ಮಾತಾಡ್ತೀವ, ಪ್ರಿಯವಾಗಿರುವಂತದ್ದಿಲ್ಲ, ಕೇವಲ ನಮಗ್ ಪ್ರಿಯ ಆದ್ರೆ ಆಯ್ತು, ಯೋಚನೆ ಮಾಡಲ್ಲ. ಹಿತಕರವಾದ ಮಾತುಗಳನ್ನ ಮಾತಾಡೋದು, ಶಾಸ್ತ್ರಗಳ ನಿಯಮಿತ ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು. ಸೊ ಇವೆಲ್ಲ ಮಾತಿನ ತಪಸ್ಸು ಅಂತ ಹೇಳಲಾಗುತ್ತೆ. ಇಲ್ಲಿ ನಿಮ್ಗೆ ಒಂದ್ ಪ್ರಶ್ನೆ ಬರ್ಬೋದು, ಸ್ವಾಧ್ಯಾಯಾಭ್ಯಸನಂ, ಸ್ವಂತ ಅಭ್ಯಾಸ ಮಾಡೋದು, ಶಾಸ್ತ್ರಗಳ ನಿಯಮಿತ ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು, ಮತ್ತೆ ಮಾತಿನಲ್ಲಿ ಬಂತು ಇದು ಅಂತ ಹೇಳಿ ನೀವು ನಮ್ಗೆ ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ ಅಲ್ಲ? ಇದೆಲ್ಲ ಹೇಗೆ ಮೇಲೆ ಏನೋ ನಾವು ಅಶಾಂತಿ ಉಂಟು ಮಾಡಬಾರ್ದು, ಸತ್ಯ ಹೇಳ್ಬೇಕು, ಇವೆಲ್ಲ ಮಾತಿಗೆ ಸಂಬಂಧಪಟ್ಟಿರೋದು. ಅಧ್ಯಯನ ಮಾಡುವಾಗ ನಾವು ಸುಮ್ಮನೆ ಕೂತ್ಕೊಂಡು ಓದ್ತೀವಲ್ಲ, ಅದು ಹೇಗೆ ಅಂತ ಇಲ್ಲ. ನಾವ್ ಯಾವಾಗ ಶಾಸ್ತ್ರವನ್ನ ನಿಯಮಿತವಾಗಿ ಅಧ್ಯಯನ ಮಾಡ್ತೇವೆ, ಅದು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ, ನಮ್ಗೆ ಗೊತ್ತಾಗುತ್ತೆ ನಾವ್ ಯಾವ ತರ ಇರ್ಬೇಕು ಅಂತ. ಅದು ನಮ್ಮನ್ನ ಅಭ್ಯಾಸ ಮಾಡಿದಾಗ ಟ್ರಾನ್ಸ್ಫಾರ್ಮ್ ಮಾಡತ್ತೆ ನಮ್ಮನ್ನ. ಸೊ ನಮ್ಮನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡುತ್ತೆ, ನಮ್ಮ ಮಾತುಗಳು ಹೇಗಿರ್ಬೇಕು ಅನ್ನೋದನ್ನ ಕಲಿಸುತ್ತೆ ನಮಗೆ ಈ ಅಧ್ಯಯನ ಮಾಡೋದು. ಆಮೇಲೆ ಅದನ್ನ ಅಭ್ಯಾಸ ಮಾಡಿದ್ರೆ ನಾವು ನಿಯಮಿತವಾಗಿ ಶಾಸ್ತ್ರದಲ್ಲಿ ಇರೋದೇನೆ ನಾವು ಮಾತಾಡ್ತೇವೆ. ಹಾಗಾಗಿ ಅದು ಕೂಡ ಒಂದು ಮಾತಿನ ತಪಸ್ಸು ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ.
अनुद्वेगकरं वाक्यं सत्यं प्रियहितं च यात् स्वाध्यायाभ्यसनं चैव वाग्मयं तप उच्यते. हरे कृष्ण माताಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅನದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಗ್ಮಾಯಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಸರಿ ಹೋಯ್ತಾ ಮಾತಾಜಿ? ಸ್ವಾಧ್ಯಾಯ ವ್ಯಸನಂ ಚೈವ ವಾಗ್ಮ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನಾಲ್ಕನೇ ಚರಣ ಮಾತಾಜಿ. ವಾಂಗ್ಮಯಂ ಯಾರು ನೋಡಿ ಈಗ ಹೇಳಿರೋದು ಮಾತಾಜಿ? ಅದೊಂದ್ ಸ್ವಲ್ಪ ನೀವು. ವಾಂಗ್ಮಯಂ ತಪ ಉಚ್ಯತೆ. ಸರಿ ಹೋಯ್ತಾ ಮಾತಾಜಿ? ವಾಂಗ್ಮಯಂ. ವಾಂಗ್ಮಯಂ. ಸರಿ, ನೆಕ್ಸ್ಟ್ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯ ಪ್ರೇಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಗ್ಮೇಯಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ವಾಂಗ್ಮಯಂ. ವಾಂಗ್ಮಯಂ. ವಾಗ್ಮಯಂ ತಪ ಉಚ್ಯತೆ. ಸರಿ ಹೋಯ್ತಾ ಮಾತಾಜಿ? ಥ್ಯಾಂಕ್ ಯು ಮಾತಾಜಿ. ನೆಕ್ಸ್ಟ್ ಯಾರು ನೋಡಿ?